ಸಹಕಾರಿ ಕ್ಷೇತ್ರದ ಮಾರ್ಗದರ್ಶಕ ಸಹಕಾರಿ ರತ್ನ dr.m ರಾಜೇಂದ್ರ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿ 2019ರ ಜನವರಿ 19ಕ್ಕೆ 25 ವರ್ಷ ಪೂರ್ಣಗೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ವಿಶೇಷ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಕಾರ್ಯದರ್ಶಿಗಳಾದ ಟಿ.ಜೆ. ರಾಜರಾಮ್ ಭಟ್ ಹೇಳಿದರು. ಮಂಗಳೂರಿನ ಎಸ್ಸಿಡಿಸಿಸಿ ಬ್ಯಾಂಕ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈವರೆಗೆ ದೇಶದಲ್ಲಿ ಯಾರೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ 25 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿಲ್ಲ. dr.m ರಾಜೇಂದ್ರ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿ 25 ವರ್ಷ ಪೂರೈಸಿರುವುದು ದೇಶದಲ್ಲಿ ಒಂದು ದಾಖಲೆ. ಇವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಸಹಕಾರಿ ಬ್ಯಾಂಕ್ನಲ್ಲಿ 100 ಕೋಟಿಯ ವ್ಯವಹಾರ ನಡೆಯುತ್ತಿತ್ತು. ಆದರೆ ಈಗ ಸುಮಾರು 8,000 ಕೋಟಿ ರೂಪಾಯಿಗಳ ವ್ಯವಹಾರವಾಗುತ್ತಿದೆ. ಇದು ಅವರ ಉತ್ತಮ ಕರ್ತವ್ಯಕ್ಕೆ ಸಾಕ್ಷಿ ಎಂದು ಹೇಳಿದರು. dr.m ರಾಜೇಂದ್ರ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ 2019 ಜನವರಿ 19ನೇ ತಾರೀಕಿಗೆ 25 ವರ್ಷ ಪೂರ್ಣ ಆಗಿದೆ. ಇಡೀ ದೇಶದಲ್ಲಿ ಇದೊಂದು ದಾಖಲೆ. ಯಾವನೇ ಒಬ್ಬ ಸಹಕಾರಿ 25 ವರ್ಷಗಳ ಕಾಲ ನಿರಂತರವಾಗಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದದ್ದು ದೇಶದ ದಾಖಲೆ. ಅವರು ಜಿಲ್ಲಾ ಕೇಂದ್ರ ಅಧ್ಯಕ್ಷ ಆದಾಗ ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಒಟ್ಟು ವ್ಯವಹಾರ ಇದ್ದದ್ದು ಹತ್ರ 100 ಕೋಟಿ. ಈಗ ಅದು ಹತ್ರ 8,000 ಕೋಟಿ ರೂಪಾಯಿಗೆ ಹತ್ರ ವಹಿವಾಟು ಮುಟ್ಟಿದೆ. ಇದು ಅವರ ಕರ್ತವ್ಯ ಒಂದು ಸಾಕ್ಷಿ. ಅನಂತರ ಅಭಿನಂದನಾ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ದೇವಪ್ರಸಾದ್ ಶೆಟ್ಟಿ ಅವರು ಮಾತನಾಡಿ, dr.m ರಾಜೇಂದ್ರ ಕುಮಾರ್ ಅವರು ಸಹಕಾರಿ ರಂಗದಲ್ಲಿ ಅದ್ವಿತೀಯ ಸಾಧನೆ ಮಾಡಿದವರು. ಸಹಕಾರಿ ಕ್ಷೇತ್ರದಲ್ಲಿ ಸತತ 25 ವರ್ಷಗಳ ಕಾಲ ಕಾರ್ಯನಿರ್ವಹಿಸಲು ನಮ್ಮ ಜಿಲ್ಲೆಯ ಅಧ್ಯಕ್ಷರಿಗೆ ಅವಕಾಶ ಸಿಕ್ಕಿದ್ದು ನಮಗೆ ಹೆಮ್ಮೆಯ ವಿಚಾರ. ದೇಶದ ಎಲ್ಲ ಸಹಕಾರಿಗಳನ್ನು ಒಗ್ಗೂಡಿಸಿ ಅಧ್ಯಕ್ಷರಾಗಿ 2019ರ ಜನವರಿ 19ಕ್ಕೆ ನೆಹರು ಮೈದಾನದಲ್ಲಿ ರಚಿತ ಪರ್ವವನ್ನು ಅದ್ದೂರಿಯಾಗಿ ಆಯೋಜಿಸಲಿದ್ದೇವೆ ಎಂದು ಹೇಳಿದರು. 19ನೇ ತಾರೀಕು ಬೆಳಿಗ್ಗೆ 9:30 ಗಂಟೆಗೆ ನಾವು ಈ ಬ್ಯಾಂಕಿನ ಎದುರು ಬದಿಯಿಂದ ಒಂದು ಭವ್ಯವಾದಂಥ ಅಭೂತಪೂರ್ವವಾದಂಥ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ಆ ಶೋಭಾಯಾತ್ರೆಯಲ್ಲಿ ಧರ್ಮದರ್ಶಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಮೂಲಕ ಈ ಶೋಭಾಯಾತ್ರೆ ಚಾಲನೆ ಆಗ್ತದೆ. ಚಾಲನೆಯಾಗಿ ಸುಮಾರು 1 ಗಂಟೆ ಕಾಲ ಈ ಶೋಭಾಯಾತ್ರೆ ನೆಹರು ಮೈದಾನದವರೆಗೆ ಹೋಗ್ಲಿಕ್ಕಿದೆ. ನೆಹರು ಮೈದಾನದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಸುಮಾರು 2 ಲಕ್ಷ ಜನ ಭಾಗವಹಿಸುವಂತ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಈ ಸಂದರ್ಭ ಅಭಿನಂದನಾ ಕಾರ್ಯಕ್ರಮ ಸಮಿತಿಯ ಕಾರ್ಯದರ್ಶಿಗಳಾದ ಹರೀಶ್ ಆಚಾರ್ಯ ಸೇರಿದಂತೆ ಉಭಯ ಜಿಲ್ಲೆಯ ಎಲ್ಲ ಸಹಕಾರಿ ರಂಗದ ಪ್ರಮುಖರು ಮತ್ತು ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.